ಕಾದಂಬರಿ ಇಳ ಭಾಗ 2. ಮೋಹನ್ನ ಅಧ್ಯಾಯ ಅಲ್ಲಿಗೆ ಮುಗಿದಂತಾಯ್ತು. ಹತ್ತಿರದವರನ್ನ ಬಿಟ್ರೆ ಎಲ್ಲರೂ ಹೊರಟು ನಿಂತರು. ಮನೆಯಲ್ಲಿ ಸ್ಮಶಾನ ಮೌನ. ಒಂದು ರೂಮಿನಲ್ಲಿ ಇಳ ಮಲಗಿ ದುಃಖಿಸ್ತಾ ಇದ್ದಳು. ಅವಳನ್ನ ಸಮಾಧಾನಿಸುತ್ತಾ ಸುಂದರೇಶ, ರಮೇಶ ಅಲ್ಲಿಯೇ ಇದ್ರು. ನೀಲ ಮತ್ತೊಂದು ರೂಮಿನಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಮೋಹನ ಅಂತ ಕನವರಿಸುತ್ತಲೇ ಈಹದ ಪರಿವೇ ಇಲ್ಲದಂತಿದ್ರೆ ಗಿರೀಶ ಅವನ ಹೆಂಡತಿ ಅವಳಿಗೆ ಬಲವಂತವಾಗಿ ಎಳನೀರನ್ನ ಚಮಚದಲ್ಲಿ ಕುಡಿಸುತ್ತಾ ಒಂದಷ್ಟು ಶಕ್ತಿ ತುಂಬಲು ಯತ್ನಿಸ್ತಾ ಇದ್ರು. ಅಮ್ಮನ ಸ್ಥಿತಿ ಹೀಗಿದ್ರು ಇಳ ಬಂದು ತಾಯಿಯನ್ನ ನೋಡ್ಲೇ ಇಲ್ಲ. ಅವಳ ಹೃದಯ ಅಗ್ನಿಕುಂಡವಾಗಿತ್ತು. ಹೀಗೆ ದುತ್ತೆಂದು ವಿಪತ್ತು ಎಗರಿ ಅವಳ ಹೃದಯವನ್ನ ಛಿದ್ರವಾಗಿಸಿತ್ತು. ತಾನಾದ್ರೂ ಏಕೆ ಬದುಕಿರ್ಬೇಕೆಂಬ ಜಿಗುಪ್ಸೆ ಕಾಡಿ ಸತ್ತು ಬಿಡ್ಬೇಕೆಂದು ಹಲವು ಬಾರಿ ಆಲೋಚನೆ ಮಾಡ್ತಾಳೆ. ಆದರೆ ದೊಡ್ಡಪ್ಪ, ದೊಡ್ಡಮ್ಮ, ಮಾಮ, ಅತ್ತೆಯ ಭದ್ರ ಕಾವಲಿನಲ್ಲಿ ಅವಳು ಅಲ್ಲಿಂದ ಅಲುಗಾಡಲು ಆಗ್ತಾ ಇರಲಿಲ್ಲ. ಹತ್ತು ಸುಸ್ತಾದ ಇಳ ಮನಸ್ಸಿನಲ್ಲಿಯೇ 108 ಆಲೋಚನೆ ಮಾಡ್ತಾ ಇದ್ದಳು. ಎಲ್ಲ ಸರಿಯಾಗಿದ್ದಿದ್ರೆ ಈ ಸಮಯದಲ್ಲಿ ನಾನು ಪರೀಕ್ಷೆಯ ಕೊಠಡಿಯಲ್ಲಿ ಕುಳಿತು ಪರೀಕ್ಷೆಯನ್ನು ಬರಿಬೇಕಿತ್ತು. ವಿಧಿ ಇಲ್ಲಿ ಪಪ್ಪನನ್ನ ಕಳೆದುಕೊಂಡು ತಬ್ಬಲಿಯಾಗಿ ಅಳುವಂತೆ ಮಾಡಿದೆ. ನನ್ನ ಆಸೆ ಕನಸುಗಳೆಲ್ಲವನ್ನ ಪಪ್ಪ ಛಿದ್ರ ಮಾಡಿಬಿಟ್ರು. ಪಪ್ಪ ಸಾಯಲು ಕಾರಣವೇನು? ಪಪ್ಪ ಸಾಯುವಾಗ ಪತ್ರ ಬರೆದಿಟ್ಟಿದ್ರೆ? ತಕ್ಷಣವೇ ದೊಡ್ಡಪ್ಪನನ್ನ ಕೇಳ್ತಾಳೆ. ಹೌದೆಂದು ತಲೆ ಆಡಿಸಿದ ದೊಡ್ಡಪ್ಪ ಪತ್ರದ ಜೆರಾಕ್ಸ್ ಕಾಪಿಯನ್ನ ತಂದು ಅವಳ ಕೈಯೊಳಗಿರಿಸಿದ್ರು. ಪ್ರಿಯ ನೀಲ, ನನ್ನನ್ನ ಕ್ಷಮಿಸು. ನಿನ್ನನ್ನು ಪ್ರೀತಿಯ ಮಗಳು ಇಳಾಳನ್ನ ನಡು ಬೀದಿಯಲ್ಲಿ ಕೈಬಿಟ್ಟು ಹೋಗ್ತಾ ಇದ್ದೀನಿ. ಸಾಲದ ಬಾಧೆಯಿಂದ ತತ್ತರಿಸಿದ್ದೇನೆ. ಕಾರು, ಒಡವೆ ಎಲ್ಲ ಮಾರಿದ್ದೇನೆ. ಬ್ಯಾಂಕಿನಲ್ಲಿ ತೀರಿಸಲು ಆಗದಷ್ಟು ಸಾಲವಾಗಿದೆ. ಇಳಾಳನ್ನ ಡಾಕ್ಟರ್ನಾಗಿ ಮಾಡುವ ಯೋಗ್ಯತೆಯನ್ನ ಕಳೆದುಕೊಂಡಿದ್ದೇನೆ. ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದಿದೆ. ನಿನ್ನ ಮಾತು ಕೇಳದೆ ಶುಂಠಿಗೆ ಹಣ ಹಾಕಿ ಎಲ್ಲವನ್ನ ಕಳೆದುಕೊಂಡು ನಿಮಗೆ ಮುಖ ತೋರಿಸಲು ಸಾಧ್ಯವಾಗ್ತಿಲ್ಲ. ಈ ಪಾಪಿಯನ್ನ ಮರ್ತ್ಬಿಡಿ. ಪತ್ರದ ಸಾರಾಂಶ ಓದಿ ಇಳಾಳಿಗೆ ಪರಿಸ್ಥಿತಿಯ ಸ್ಪಷ್ಟ ಅರಿವಾಯಿತು. ಎಲ್ಲೋ ಕೇಳ್ತಾ ಇದ್ದ, ಓದ್ತಾ ಇದ್ದ ರೈತರ ಆತ್ಮಹತ್ಯೆ ಇವತ್ತು ತನ್ನ ಮನೆಯಲ್ಲೇ ನಡೆದಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಪಪ್ಪ ಸಾವಿನತ್ತ ಕೈಚಾಚಿದ್ದಾರೆ. ಆ ಕ್ಷಣದಲ್ಲಿ ಅದೊಂದೇ ಪರಿಹಾರವಾಗಿ ಕಂಡಿದೆ. ಸಾಲದ ಹೊರೆ, ಕಾರು, ಒಡವೆ ಮಾರಾಟದಿಂದ ಕಂಗೆಟ್ಟ ಪಪ್ಪ ದುಡುಕಿದ್ದಾರೆ. ಶಾಂತವಾಗಿ ಕುಳಿತು ಆಲೋಚನೆ ಮಾಡ್ತಾ ಇದ್ರೆ ಮನಸ್ಸಿಗೆ ಬೇರೆ ಏನಾದ್ರೂ ಪರಿಹಾರ ಒಳಿತಾ ಇತ್ತೇನೋ. ಮನಸ್ಸಿಗೆ ಹತಾಶೆ ಕವಿದು ಈ ಬಾರಿ ತನ್ನ ಪರೀಕ್ಷೆ ಮುಗಿದೊಡನೆ ನನ್ನ ಮೆಡಿಕಲ್ ಸೀಟ್ಗಾಗಿ ಖರ್ಚಾಗುವ ಹಣವನ್ನ ಊಹಿಸಿಯೇ ಆ ಪರಿಸ್ಥಿತಿಯನ್ನ ಎದುರಿಸುವ ಧೈರ್ಯ ಸಾಲದೆ ಮಗಳನ್ನ ಓದಿಸಲಾರದೆ ಅಶಕ್ತತೆಯನ್ನ ಮನಗಂಡು ಸಾವೇ ಇದಕ್ಕೆ ಪರಿಹಾರ ಎಂದುಕೊಂಡ ಪಪ್ಪನ ಮನಸ್ಸನ್ನ ನೆನೆದು ದುಃಖ ಉಮ್ಮಳಿಸಿ, ಪಪ್ಪ ನೀನೊಬ್ಬ ನನ್ನೊಂದಿಗಿದ್ದಿದ್ರೆ ಸಾಕಾಗಿತ್ತು. ಈ ಮೆಡಿಕಲ್ ನನಗೆ ಬೇಡವಾಗಿತ್ತು. ನಿನ್ನೊಂದಿಗೆ ನಾನು ಕೈ ಜೋಡಿಸ್ತಾ ಇದ್ದೆ. ನಿನಗಿಂತಲೂ ನನಗೆ ಬೇರೇನು ಬೇಕಿತ್ತು? ಪಪ್ಪ ಎಲ್ಲವನ್ನ ಮುಚ್ಚಿಟ್ಟು ನಮಗೆ ಮೋಸ ಮಾಡಿಬಿಟ್ಟೆ. ಪಪ್ಪ ನಮ್ಮೊಂದಿಗೆ ಚರ್ಚಿಸಬಹುದಿತ್ತು. ಬೇರೆ ಏನಾದರೂ ದಾರಿ ಕಾಣ್ತಿತ್ತು. ಅವಸರ ಮಾಡ್ಕೊಂಡ್ಬಿಟ್ಟೆ ಎಂದು ಮನದಲ್ಲೇ ರೋಧಿಸುತ್ತಾ ಬಿಕ್ಕಳಿಸಿದಳು. ಸುಂದರೇಶ ಒಂದು ಮಾತಾಡದೆ ಸುಮ್ಮನೆ ಬೆನ್ನು ಸವರಿದರು. ಯಾರು ಎಷ್ಟೇ ಸಮಾಧಾನ ಮಾಡಿದ್ರೂ ಕಳೆದು ಹೋದದನ್ನ ಮತ್ತೆ ತರಲು ಸಾಧ್ಯವಿಲ್ಲ. ಪಪ್ಪ ಮತ್ತೆ ಎಂದಿಗೂ ಹಿಂತಿರುಗಿ ಬರಲಾರ. ನನ್ನ ಕಾಲೇಜಿನ ಕತೆ ಮುಗಿಯಿತು. ಇನ್ನೇನಿದ್ರು ಮುಂದಿನ ಹೋರಾಟ ಬದುಕು ನಡೆಸುವ ಹೋರಾಟ. ಮನದಲ್ಲಿಯೇ ನಿರ್ಧರಿಸಿಕೊಂಡು ಎದೆ ಗಟ್ಟಿ ಮಾಡಿಕೊಂಡಳು. ತಾನು ಇನ್ನೂ ಅಳಬಾರ್ದು, ಹೊತ್ತು ಹೇಡಿಯಾಗಬಾರ್ದು. ಮೋಹನ್ನ ಮಗಳು ಹೇಗೆ ಬದುಕುತ್ತಿದ್ದಾಳೆ ಎಂದು ಸಾಧಿಸಿ ತೋರಿಸ್ಬೇಕು. ಈ ಬದುಕು ಕವಲೊಡೆದಿದೆ. ಅಲ್ಲಿಯೇ ತಾನು ದಿಟ್ಟ ಹೆಜ್ಜೆ ನಿಲ್ಲಿಸಬೇಕು. ಕಳೆದುಕೊಂಡಲ್ಲಿಯೇ ಮತ್ತೆ ಪಡೆದುಕೊಳ್ಬೇಕು. ಮೋಹನ್ನ ಮಗಳು ಮೋಹನ್ನಂತೆ ಏಡಿಯಲ್ಲ, ಧೈರ್ಯವಂತೆ, ಸಾಹಸಿ ಎಂದು ತೋರಿಸುವ ಸಂದರ್ಭ ಈಗ ಎದುರಾಗಿದೆ. ತಾನು ಇಲ್ಲಿ ಗೆಲ್ಲಲೇಬೇಕು ಎಂದು ಸಂಕಲ್ಪ ಮಾಡಿಕೊಂಡಳು. ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸ ಇರುವ ಅಂಬುಜಮ್ಮನಿಗೆ ಇಲ್ಲಿ ಕೆಲಸವೋ ಕೆಲಸ. ಮಗನ ಮನೆಯಲ್ಲಿ ಬೇಗ ಎಚ್ಚರವಾದ್ರೂ ಹಾಸಿಗೆಯಲ್ಲಿಯೇ ಹೊರಳಾಡಿ ಸಮಯ ಕಳಿಬೇಕಿತ್ತು. ಎದ್ದು ಯಾವುದೇ ಕೆಲಸ ಮಾಡುವಂತಿರಲಿಲ್ಲ. ಮಗ, ಸೊಸೆ, ಮೊಮ್ಮಕ್ಕಳ ಸ್ನಾನ ಮುಗಿಯುವ ತನಕ ಕಾದಿದ್ದು ನಂತರ ಸ್ನಾನ ಮಾಡಿ ಸೊಸೆ ಮಾಡಿಟ್ಟಿದ್ದ ತಿಂಡಿಯನ್ನ ತಿಂದು ಮತ್ತೆ ಸುಮ್ಮನೆ ಕುಳಿತಿರುವುದಷ್ಟೇ ಕೆಲಸ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಕಾಯುವುದು, ಊಟ ಮಾಡಿ ಮಲಗುವುದು. ಯಾರೊಂದಿಗೂ ಮಾತಿಲ್ಲ, ಕತೆ ಇಲ್ಲ. ಸೊಸೆ ಅಂತೂ ಮಾತೇ ಆಡುವುದಿಲ್ಲ. ಮೊಮ್ಮಕ್ಕಳಿಗೆ ಓದುವುದು, ಬರೆಯುವುದೇ ಆಗ್ತಿತ್ತು. ಇನ್ನು ಅಜ್ಜಿಯನ್ನ ವಿಚಾರಿಸಲು ಸಮಯವಾದರೂ ಎಲ್ಲಿರ್ತಿತ್ತು. ಮಗ ಬರುವುದು ರಾತ್ರಿ ಆಗ್ತಿತ್ತು. ಬಂದವನೇ ಸುಸ್ತು ಎನ್ನುತ್ತಾ ಊಟ ಮಾಡಿ ಮಲಗ್ಬಿಡ್ತಿದ್ದ. ಅಮ್ಮನ ಊಟ ಆಯ್ತಾ ಎಂದು ಕೇಳಿ ಉತ್ತರಕ್ಕೂ ಕಾಯದೆ ಮಲಗ್ಬಿಡ್ತಿದ್ದ. ಬೆಳಗ್ಗೆ ಎದುರಿಗೆ ಸಿಕ್ಕರೆ ಕಾಫಿ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳಿದ್ರೆ ಆಗೋಯ್ತು ಮಗನ ಕರ್ತವ್ಯ. ಅಷ್ಟಕ್ಕೆ ತಾಯಿ ಮಗನ ಸಂಬಂಧ ಮುಗಿದು ಹೋಗ್ತಿತ್ತು. ಇನ್ನು ಅಕ್ಕಪಕ್ಕದವರೊಂದಿಗೆ ಮಾತಾಡುವುದು, ಅವರ ಮನೆಗೆ ಹೋಗುವುದು, ಅಕ್ಕಪಕ್ಕದವರು ತಮ್ಮ ಮನೆಗೆ ಬರುವುದು ಸೊಸೆಗೆ ಇಷ್ಟವಾಗ್ತಿರ್ಲಿಲ್ಲ. ಹಾಗಾಗಿ ಒಬ್ಬಳೇ ಇದ್ದು ಹುಚ್ಚು ಹಿಡಿಯುವಂತಾಗಿ ಇಲ್ಲಿಂದ ಪಾರಾಗಲು ವೃದ್ಧಾಶ್ರಮ ಸೇರಲು ಮನಸ್ಸು ಮಾಡಿದ್ದರು. ಅದಷ್ಟು ಸುಲಭವಾಗಿರಲಿಲ್ಲ ಅಂತ ಗೊತ್ತಿದ್ರು ಮಗನಿಗೂ ಹೇಳದೆ ಹೋಗಲು ನಿರ್ಧರಿಸಿದ್ರು. ವೃದ್ಧಾಶ್ರಮದ ವಿಳಾಸಗಳನ್ನೆಲ್ಲ ಬರೆದಿಟ್ಟುಕೊಂಡಿದ್ರು. ಮಗನಿಗೆ
ಗೊತ್ತಾದ್ರೆ ನೊಂದುಕೊಳ್ಳುತ್ತಾನೆ. ಆದ್ರೆ ನನ್ನ ವೇದನೆ, ನನ್ನ ಒಂಟಿತನದ ಪರಿಸ್ಥಿತಿ ಅವನಿಗೆ ಅರ್ಥವಾಗುವುದಿಲ್ಲ. ಅಮ್ಮನನ್ನು ಸುಖವಾಗಿಟ್ಕೊಂಡಿದ್ದೇನೆ ಅಂತ ಅನ್ಕೊಂಡಿದ್ದಾನೆ ಪಾಪ. ಈ ವಯಸ್ಸಿನಲ್ಲಿ ಈಗಿರಲು ತನ್ನಿಂದ ಸಾಧ್ಯವೇ? ವೃದ್ಧಾಶ್ರಮದಲ್ಲಾದ್ರೆ ತನ್ನ ವಯಸ್ಸಿನವರೇ ಇರ್ತಾರೆ. ಅವರೊಂದಿಗೆ ಕಷ್ಟ ಸುಖ ಹಂಚಿಕೊಂಡು ಅಲ್ಲಿನ ಕೆಲಸ ಮಾಡುತ್ತಾ ದಿನ ಕಳೆಯುವುದು ಕಷ್ಟವಾಗ್ಲಾರ್ದು. ಟಿವಿಯಲ್ಲಿ ವೃದ್ಧಾಶ್ರಮಗಳನ್ನ ನೋಡಿ ತನ್ನ ಒಂಟಿತನದ ನೋವಿಗೆ ಅದೇ ಮದ್ದು ಎಂಬ ಅನಿಸಿಕೆಯಿಂದಾಗಿ ದಿನಗಳ ಎಣಿಕೆ ಮಾಡುತ್ತಾ ಸಮಯ ಕಾಯ್ತಾ ಇದ್ರು. ಮಗ ಸೊಸೆ ಇಲ್ಲದ ಸಮಯ ನೋಡಿ ಪತ್ರ ಬರೆದಿಟ್ಟು ಹೊರಟ್ಬಿಡೋದೆ ಎಂದು ಆ ದಿನಗಳ ನಿರೀಕ್ಷೆಯಲ್ಲಿರುವಾಗಲೇ ಮೋಹನನ ದುರಂತ ಇಲ್ಲಿಗೆ ಕರೆತಂದಿತ್ತು. ತಾನೇ ಇಲ್ಲಿ ಇರುವುದು ಮಗನಿಗೂ ಒಂದು ಸಮಾಧಾನ. ಚಿಕ್ಕಮ್ಮನ ಋಣ ತೀರಿಸುವ ಹಂಬಲದಿಂದ ಅಮ್ಮನನ್ನ ಬಿಡದು ಸುಲಭವಾಗಿ ಒಪ್ಪಿಗೆ ಕೊಟ್ಟಿದ್ದ. ಇನ್ನು ಸೊಸೆಯೋ ಇದ್ದರೂ ಅಡ್ಡಿಯಿಲ್ಲ, ಇಲ್ಲದಿದ್ರೂ ಬೇಸರವಿಲ್ಲ ಅನ್ನೋ ಸ್ವಭಾವದವಳು. ಒಟ್ಟಿನಲ್ಲಿ ಅಂಬುಜಮ್ಮನ ಕೊನೆಯ ದಿನಗಳು ಒಂದು ರೀತಿ ಸುಖಾಂತವಾಗಿತ್ತು. ಅದು ಈ ರೀತಿ ಈಡೇರುವಂತಾಯ್ತಲ್ಲ ಅನ್ನೋ ನೋವು ಮಾತ್ರ ಅವರನ್ನ ಕಾಡ್ತಾ ಇತ್ತು. ಮೋಹನನ್ನು ಕಳೆದುಕೊಂಡಿರುವ ನೀಲಾಳ ಬಗ್ಗೆ ಅತೀವ ಅನುಕಂಪ ಉಕ್ಕಿ ಬರುತ್ತಿತ್ತು. ಒಬ್ಬಳೆ ಮಗಳೆಂದು ಅತಿ ಮುದ್ದಿನಿಂದ ಸಾಕಿ ಶ್ರೀಮಂತರೆಂದು ಮೋಹನ್ಗೆ 16 ವರ್ಷಕ್ಕೆ ಮದುವೆ ಮಾಡಿದ್ದ ತಂಗಿಯ ಬಗ್ಗೆ ಈಗ ಕೋಪ ಬರ್ತಿದೆ. ಮಗಳನ್ನು ವಿದ್ಯಾವಂತೆಯನ್ನಾಗಿ ಮಾಡದೆ ಆರ್ಥಿಕ ಸ್ವಾವಲಂಬನೆಯನ್ನು ಕಲ್ಪಿಸದೆ ಅಂದು ಮದುವೆ ಮಾಡಿದ್ದಕ್ಕೆ ಇಂದು ನೀಲಾ ಈ ಸಂಸಾರದ ಭಾರ ಹೊತ್ತು ನಲುಗಬೇಕಾಗಿದೆ. ತನ್ನ ಬದುಕನ್ನ ನೋಡಿಯಾದ್ರೂ ತಂಗಿ ಬುದ್ಧಿಯನ್ನ ಕಲಿಬಹುದಿತ್ತು. ಮೋಹನ್ ಒಳ್ಳೆಯವನೇ, ನೀಲಾಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದ. ಆದ್ರೆ ಈಗ ಈ ಸಂಸಾರದ ದಿಕ್ಕಾಗೋರು ಯಾರು? ಇಳ ಇನ್ನು ಮಗು, ಪ್ರಪಂಚದ ಯಾವ ಕಷ್ಟಗಳ ಅರಿವೇ ಇಲ್ಲ. ಇನ್ನು ನೀಲ ಗಂಡನ ಆಶ್ರಯದಿ ಬೆಚ್ಚಗಿದ್ದಾಕಿ. ಈಗ ಈ ಆಸ್ತಿ ನೋಡ್ಕೊಂಡು ಗಂಡನ ಸಾಲ ತೀರಿಸಿ ಮಗಳನ್ನ ಒಂದು ದಡ ಸೇರಿಸೋಳಷ್ಟು ಶಕ್ತಳೆ ಭಾವಂದಿರು ಅಣ್ಣಂದಿರ ಸಹಾಯ ದೊರಕಬಹುದೇ? ಆದರೆ ಪ್ರತೀಕ್ಷಣ ಅವರ ನೆರವು ನಿರೀಕ್ಷೆ ಮಾಡಲು ಸಾಧ್ಯವೇ? ಏನಾಗೋಯ್ತು? ತನ್ನ ಕಣ್ಮುಂದೆ ಬೆಳೆದ ನೀಲಾಳ ಬದುಕು ಹೇಗೆ ಚೇತರಿಸ್ಕೊಳ್ತಾಳೆ? ಇಳಾಳ ಭವಿಷ್ಯವೇನು? ತಾನಾದ್ರೂ ಅದೆಷ್ಟು ದಿನ ಜೊತೆ ಇರಬಲ್ಲೆ? ಮುಂದೆ ಅವರಿಬ್ಬರ ಬದುಕೇನು? ದೇವರೇ ಅವರಿಬ್ಬರ ಬದುಕನ್ನ ನೇರಗೊಳಿಸು. ಮೋಹನ್ ಸತ್ತ ದುಃಖದಿಂದ ಹೊರಬಂದು ಬದುಕಿನ ಆದಿ ಕಂಡುಕೊಳ್ಳುವ ಧೈರ್ಯ, ಶಕ್ತಿ ಅವರಲ್ಲಿ ತುಂಬು. ಇಳಾಳಿಗೆ ಒಬ್ಬ ಒಳ್ಳೆಯ ಹುಡುಗ ದೊರೆತು ಅವಳ ಬಾಳು ಬಂಗಾರವಾಗ್ಲಿ ಎಂದು ಮನಸ್ಸಿನಲ್ಲಿಯೇ ಆರೈಸಿದ್ರು ಅಂಬುಜಮ್ಮ. ಇಳಾ ಬೆಳಗ್ಗೆ ಎದ್ದವಳೆ ಅಜ್ಜಿ ಮಾಡಿಕೊಟ್ಟ ಕಾಫಿ ಕುಡಿದು ತೋಟಕ್ಕೆ ಹೋಗ್ಬರ್ತೀನಿ ಅಜ್ಜಿ ಅಂದಳು. ತಿಂಡಿ ಏನ್ ಮಾಡ್ಲಿ ಪುಟ್ಟ? ಅಂಬುಜಮ್ಮ ಕೇಳಿದ್ರು. ಯಾವುದೋ ಒಂದು ಮಾಡಿ ಅಜ್ಜಿ, ಉದಾಸೀನವಾಗಿ ನುಡಿದು ವೇಲೊದ್ದುಕೊಳ್ಳುತ್ತಾ ಹೊರ ನಡೆದಳು. ಇಳಾ ಉದಾಸೀನವಾಗಿ ನಡೆದು ಹೋಗುವುದನ್ನ ನೋಡುತ್ತಾ ಜಿಂಕೆ ಮರಿ ಹಂಗೆ ಇದ್ದವಳು ಹೇಗಾಗ್ಬಿಟ್ಲು? 18 ವರ್ಷಕ್ಕೆ ಗಾಂಭೀರ್ಯ ಬಂದ್ಬಿಟ್ಟಿದೆ. ಮೋಹನ ಹೆಂಡತಿಯ ಬದುಕನ್ನ ನರಕ ಮಾಡ್ಬಿಟ್ಟ. ಮಗಳ ಭವಿಷ್ಯವನ್ನ ಹಾಳು ಮಾಡ್ಬಿಟ್ಟ. ಹಕ್ಕಿಯಾಗಿ ಹಾರ್ಕೊಂಡಿರೋ ವಯಸ್ಸಿನಲ್ಲಿ ಮನೆ ಜವಾಬ್ದಾರಿ ಒತ್ಕೊಳ್ಳುವಾಗ ಆಯ್ತು ಮಗುಗೆ. ಏನ್ ಮಾಡುತ್ತೋ ಇದು? ನೀಲ ಅಂತೂ ಹಾಸಿಗೆ ಬಿಟ್ಟು ಹೇಳ್ತಾ ಇಲ್ಲ. ಮಗಳ ಮುಖವಾದ್ರೂ ನೋಡ್ಕೊಂಡು ದುಃಖ ಮರಿಬಾರದೆ ಅಂತ ಅಂದುಕೊಳ್ಳುತ್ತಲೇ ಉಪ್ಪಿಟ್ಟಿಗೆ ಈರುಳ್ಳಿ ಹೆಚ್ಚತೊಡಗಿದ್ರು. ತೋಟಕ್ಕೆ ಬಂದ ಇಳ ಇಡೀ ತೋಟವನ್ನೆಲ್ಲ ಸುತ್ತಿದಳು. ಕಾಫಿ ಗಿಡ ಹಸಿರು ಎಲೆಗಳಿಂದ ತುಂಬಿಕೊಂಡು ಬಸುರಿಯ ಕಳೆಯಿಂದ ಕಂಗೊಳಿಸುತ್ತಿತ್ತು. ಇನ್ನೇನು ಹೂವಾಗಿ ಬಿಡುತ್ತವೆ. ತೋಟದ ಯಾವ ಕೆಲಸಗಳು ಗೊತ್ತಿಲ್ಲ. ಆದ್ರೆ ಇನ್ನು ಮುಂದೆ ಎಲ್ಲವನ್ನ ತಿಳಿದುಕೊಳ್ಳಲೇಬೇಕು. ಅಪ್ಪ ಸೋತು ಸಾವಿಗೆ ಶರಣಾಗಿ ನಮ್ಮನ್ನೆಲ್ಲ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಿದ್ದಾರೆ. ಆದ್ರೆ ನಾನು ಇಲ್ಲಿ ಗೆಲ್ಲಲೇಬೇಕು. ಗೆದ್ದು ಮೋಹನ್ನ ಮಗಳು ಹೀಗೆ ಅಂತ 4 ಜನ ಅನ್ಬೇಕು. ಹಾಗೆ ಬದುಕಿ ತೋರಿಸುತ್ತೇನೆ. ಈ ನಿರ್ಧಾರ ಪದೇ ಪದೇ ಅವಳಲ್ಲಿ ಮೂಡಿ ಗಟ್ಟಿಯಾಗತೊಡಗಿತು. ಅಪ್ಪ ಸತ್ತ ದಿನವೇ ಈ ನಿರ್ಧಾರ ಮೂಡಿತ್ತು. ಈಗ ಮತ್ತೆ ಈ ನಿರ್ಧಾರವನ್ನ ಬದಲಿಸಲಾರೆ ಎಂದು ಶಪಥಗೊಂಡಳು. ತೋಟವೆಲ್ಲ ಸುತ್ತಿ ಸುಸ್ತಾಗಿ ಮನೆಗೆ ಬರುವಷ್ಟರಲ್ಲಿ ದೊಡ್ಡಪ್ಪ ಸುಂದರೇಶ ಬಂದು ಕುಳಿತಿರುವುದು ಕಾಣಿಸಿ ವೇಗವಾಗಿ ಮನೆಯೊಳಗೆ ಹೆಜ್ಜೆ ಹಾಕಿದಳು. ದೊಡ್ಡಪ್ಪ ಯಾವಾಗ ಬಂದ್ರಿ? ವಿಶ್ವಾಸದಿಂದಲೇ ಪ್ರಶ್ನಿಸಿದಳು. ಬಾಯಿಳ ಎದ್ಕೂಡ್ಲೆ ತೋಟ ಸುತ್ತೋಕೆ ಹೋಗಿದ್ಯಾ? ಅಲ್ಲೇ ನಿಂಗೆ ಗೊತ್ತಾಗುತ್ತೆ. ಆರಾಮವಾಗಿ ಮಲಗಿರುವುದು ಬಿಟ್ಟು ಈ ಚಳಿಲಿ ಯಾಕಮ್ಮ ಹೋಗಿದ್ದೆ? ಕಳಕಳಿಯಿಂದ ವಿಚಾರಿಸಿದ್ರು. ಇನ್ನೆಲ್ಲಿ ಆರಾಮವಾಗಿ ಮಲಗುವುದು ದೊಡ್ಡಪ್ಪ? ಇನ್ಮೇಲೆ ತೋಟ ಸುತ್ತಲೇಬೇಕಲ್ಲ. ಅದ್ಯಾಕೆ ಇಳ ಅಗಂತ್ಯ? ಅಪ್ಪ ಸತ್ತು ಹೋದ ಅಂತ ನಾವ್ಯಾರು ಇಲ್ಲ ಅಂತ ಅನ್ಕೊಂಡ್ಯಾ? ನೀನು ಮತ್ತೆ ಕಾಲೇಜ್ಗೆ ಹೋಗ್ಬೇಕು. ನಿನ್ನ ಅಪ್ಪನ ಆಸೆಯಂತೆ ಡಾಕ್ಟರ್ ಆಗ್ಬೇಕು. ಡಾಕ್ಟ್ರಾ? ದೊಡ್ಡಪ್ಪ ಅದೆಲ್ಲ ಮುಗಿದು ಹೋದ ಕನಸು. ಆ ಕನಸುಗಳಾವು ಇನ್ನು ಬಾಳಿನಲ್ಲಿ ಬಾರವು ದೊಡ್ಡಪ್ಪ. ನಿರಾಶೆ ಇತ್ತು ಧ್ವನಿಯಲ್ಲಿ. ಹಾಗಂದ್ರೆ ಹೇಗಮ್ಮ? ನೀನು ಹುಟ್ಟಿದಾಗಲೇ ನಿಮ್ಮ ಅಪ್ಪ ಅಮ್ಮ ಡಾಕ್ಟರ್ ಮಾಡ್ತೀವಿ ಅಂತ ಹೇಳಿದ್ರು. ನಿಮ್ಮಪ್ಪ ಒಬ್ಬ ಮೂರ್ಖ. ನಿನ್ನಂತ ಚಿನ್ನದ ಗಣಿ ಇರುವಾಗ ಹೋಗಿ ಹೋಗಿ ಸಾಲಕ್ಕೆ ಹೆದರಿ ಹೇಡಿಯಾದ. ಅವನು ಕೈ ಬಿಟ್ರು ನಾವು ಕೈ ಬಿಡಲ್ಲ ಹೇಳ. ನಾನು ನಿಮ್ಮ ಮಾವಂದಿರ ಜೊತೆ ಮಾತಾಡಿದ್ದೇನೆ. ಈ ವರ್ಷ ಹೇಗೋ ಹಾಳಾಗೋಯ್ತು. ಮುಂದಿನ ಸಾರಿ ಪರೀಕ್ಷೆ ಕಟ್ಟು, ಟ್ಯೂಷನ್ಗೆ ಹೋಗು, ಮನಸ್ಸಿಟ್ಟು ಓದಿ, ಮೆರಿಟ್ ಸೀಟ್ ತಗೋ. ಓಸೋ ಬಾರ ನಂದು. ನಿನ್ನ ಮಾವಂದಿರು ನಿನಗೆ ಸಹಾಯ ಮಾಡ್ತಾರೆ ಭರವಸೆ ತುಂಬಿದ್ರು. ಇಲ್ಲ ದೊಡ್ಡಪ್ಪ, ನಾನು ಓದುವುದಿಲ್ಲ. ಮನೆ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ. ಡಾಕ್ಟರ್ ಓದೋದು ತುಂಬಾ ಕಷ್ಟ ಅಂತ ನನಗೆ ಗೊತ್ತು. ನಿಮ್ಗೂ ಕಷ್ಟ ಇದೆ. ಅಷ್ಟೊಂದು ಲಕ್ಷ ಖರ್ಚು ಮಾಡೋಕೆ ನಮ್ಮ ಮಾವಂದಿರಿಗೂ ಕಷ್ಟವಾಗುತ್ತೆ. ನನಗೂ ಓದೋ ಮೂಡಿಲ್ಲ. ಮತ್ತೇನ್ ಮಾಡ್ತೀಯಾ? ಮದ್ವೆ ಆಗ್ತೀಯಾ? ವೀಣಾ ಜೊತೆ ನಿನಗೂ ಮಾಡ್ಬಿಡ್ತೀನಿ. 2 ಮದ್ವೆ ಒಂದೇ ಖರ್ಚಿನಲ್ಲಿ ಆಗುತ್ತೆ. ನಿಮ್ಮಮ್ಮಂಗೂ ಭಾರ ಕಳ್ಕೊಂಡು ನೆಮ್ಮದಿಯಾಗಿರೋಕೆ ಆಗುತ್ತೆ. ಅದಕ್ಕೂ ತಯಾರಿ ಏನು ಅಂತ ಹೇಳಿದ್ರು. ಮದ್ವೆನ ದೊಡ್ಡಪ್ಪ? ಇಷ್ಟು ಬೇಗ? ಅಪ್ಪ ಸತ್ ಮೇಲೆ ನನಗೊಂದು ಗುರಿ ಕಾಣಿಸ್ತಿದೆ. ಆ ಗುರಿ ಮುಟ್ಟಿದ ಮೇಲೆ ನನ್ನ ಮುಂದಿನ ನಿರ್ಧಾರಗಳು ತೀರ್ಮಾನವಾಗೋದು. ಅದೇನು ಅಂತ ನಾನು ನಿಧಾನಕ್ಕೆ
ನಿಮ್ಮ ಹತ್ರ ಮಾತಾಡ್ತೀನಿ. ಅಜ್ಜಿ ತಿಂಡಿ ಆಗಿದ್ರೆ ದೊಡ್ಡಪ್ಪಂಗೆ ಕೊಡು ಅಂತ ಕೂಗಿದಳು. ಇವಳು ಹೇಳುವುದನ್ನೇ ಕಾಯ್ತಾ ಇದ್ದ ಅಂಬುಜಮ್ಮ 2 ತಟ್ಟೆಗೆ ಉಪ್ಪಿಟ್ಟು ಹಾಕಿಕೊಂಡು ಹೇರಳೆಕಾಯಿ ಉಪ್ಪಿನಕಾಯಿನ ಸೈಡ್ಗೆ ಹಾಕಿಕೊಂಡು ಬಂದರು. ನೀಲ ಎದ್ದಿಲ್ವ ಇನ್ನು? ಅವಳು ಈಗ ಮಲಗಿದ್ರೆ ಹೇಗೆ? ನೀವಾದ್ರೂ ಹೇಳಿ, ಮನೆ ಕಡೆ ಮಗಳ ಕಡೆ ಗಮನ ಕೊಡೋಕೆ ಹೇಳ್ಬಾರ್ದೆ ಅಂತ ಅಂಬುಜಮ್ಮನನ್ನ ಉದ್ದೇಶಿಸಿ ಹೇಳಿದ್ರು. ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಸದಾ ಕಣ್ಣೀರು ಆಗ್ತಾ ಇರ್ತಾಳೆ. ಊಟ ತಿಂಡಿ ಬಲವಂತವಾಗಿ ತಿನ್ನಿಸ್ಬೇಕು, ದಿನ ಕಳೆದಂತೆ ಅವಳೆ ಸರಿ ಹೋಗ್ತಾಳೆ ಅಂತ ಸುಮ್ಮನಿದ್ದೇನೆ ಅಂದ್ರು. ತಿಂಡಿ ತಿಂದು ನಾನು ಬಂದಿದ್ದೆ ಅಂತ ನೀಲಾಗೆ ಹೇಳ್ಬಿಡಿ. ಇಲ್ಲ ಬರ್ತೀನಿ ಕಣಮ್ಮ, ನೀನಾದ್ರೂ ಧೈರ್ಯ ತಂದ್ಕೊಂಡು ಓಡಾಡ್ತಿದೀಯಲ್ಲ ಬಿಡು. ಅಮ್ಮಂಗೂ ಮೋಹನ್ನ ನೆನಪಿನಿಂದ ಹೊರ ಬರೋಕೆ ಏನಾದ್ರೂ ಮಾಡ್ತಾ ಇರು. ಬರ್ಲಾ? ಕಾರು ಹತ್ತಿ ಹೊರಟವರನ್ನೇ ಕಣ್ತುಂಬಿ ನೋಡ್ತಾ ಇದ್ದ ಇಳಾಳಿಗೆ ಕಂಬನಿ ಉಕ್ಕಿ ಬಂತು. ಅಪ್ಪನ ನೆನಪಾಗಿ ಹತ್ತು ಬಿಡಬೇಕು ಅಂತ ಅನಿಸಿದ್ರು ಅಳಬಾರ್ದು ಅಂತ ಮನವನ್ನ ಕಲ್ಲು ಮಾಡಿಕೊಂಡಳು. ಸ್ನಾನ ಮಾಡ್ಕೊಂಡು ಅಜ್ಜಿ ನಾನು ಮೈಸೂರಿಗೆ ಹೋಗಿ ಬರ್ತೀನಿ. ಬಟ್ಟೆ ಲಗೇಜ್ ಪುಸ್ತಕ ಎಲ್ಲ ಹಾಸ್ಟೆಲ್ನಲ್ಲಿಯೇ ಉಳಿದಿದೆ. ಒಂದಿನ ಅಲ್ಲೇ ಉಳಿದು ಎಲ್ಲವನ್ನ ತೆಗೆದುಕೊಂಡು ಬಂದ್ಬಿಡ್ತೀನಿ. ಮತ್ತೆ ಅಲ್ಲಿಗೆ ಹೋಗೋದಿಲ್ವಲ್ಲ ಅಂತ ತಿಳಿಸಿ ಹೊರಟಳು. ಅಮ್ಮಂಗೂ ಹೇಳು ಅಂದಾಗ ನೀನೇ ಹೇಳ್ಬಿಡು ಅಜ್ಜಿ ಎನ್ನುತ್ತಾ ಹೊರಟೇ ಬಿಟ್ಟಾಗ ಅಂಬುಜಮ್ಮನಿಗೆ ಇಳ ಯಾಕೋ ಅಮ್ಮನ ಜೊತೆ ಮೊದಲಿನಂತಿಲ್ಲ. ಅವಳನ್ನ ನೇರವಾಗಿ ಮಾತಾಡಿಸ್ತಾ ಇಲ್ಲ, ಮುಖ ಕೊಟ್ಟು ನೋಡಿಲ್ಲ ಅನಿಸಿ ಇದು ನಿಜಾನೋ ಅಥವಾ ನಂಗೆ ಹಾಗೆ ಅನ್ನಿಸ್ತಾ ಇದೆಯೋ ಅಂತ ದ್ವಂದ್ವಕ್ಕೆ ಒಳಗಾದರು. ನೀಲಾಗೆ ವಿಷಯ ತಿಳಿಸಿದಾಗ ತಿಂಡಿ ತಿಂತಾ ಇದ್ದವಳು ಹಾಗೆ ನಿಲ್ಲಿಸಿಬಿಟ್ಟಳು. ಮೈಸೂರಿಗೆ ಹೋದ್ಲಾ? ಆ ಧ್ವನಿಯಲ್ಲಿ ನನಗೆ ಹೇಳದೆ ಹೋದಳ ಅನ್ನೋ ಆಶ್ಚರ್ಯ ತುಂಬಿತ್ತು. ತಕ್ಷಣವೇ ಅಂಬುಜಮ್ಮ ನೀನ್ ಮಲಗಿದ್ಯಲ್ಲ, ಹೇಳ್ಸೋದು ಬೇಡ ಅನ್ಕೊಂಡು ಎದ್ಮೇಲೆ ಹೇಳು ಅಜ್ಜಿ ಅಂತ ಹೇಳಿ ಹೋದಳು. ನಾಳೆನೆ ಬಂದ್ಬಿಡ್ತಾಳಂತೆ. ಬಟ್ಟೆ ಪುಸ್ತಕ ಎಲ್ಲ ಅಲ್ಲೇ ಇದೆಯಂತಲ್ಲ, ತರೋಕೆ ಹೋಗಿದ್ದಾಳಂತೆ. ನೀನು ತಿಂಡಿ ತಿನ್ನು ಎಂದ್ರು. ಯಾಕೋ ಮನಸ್ಸಿಗೆ ಪಿಚ್ಚೆನಿಸಿತು. ಇಳ ನನ್ನ ಒಂದು ಮಾತು ಕೇಳದೆ ಮೈಸೂರಿಂದ ಎಲ್ಲವನ್ನ ವಾಪಸ್ ತರೋಕೆ ಹೋಗಿದ್ದಾಳೆ. ನಾಳೆ ಬಗ್ಗೆ ಏನು ನಿರ್ಧಾರ ಮಾಡಿದ್ದಾಳೆ? ಎಲ್ಲ ವಾಪಸ್ ತಂದು ಹಾಸ್ಟೆಲ್ ಬಿಡ್ತೀನಿ ಅಂದ್ರೆ ಮತ್ತೆ ಅಲ್ಲಿಗೆ ಹೋಗುವುದಿಲ್ಲ ಅಂತ ತಾನೆ? ಅಂದ್ರೆ ಅವಳೇ ಎಲ್ಲ ತೀರ್ಮಾನಿಸುವಷ್ಟು ದೊಡ್ಡೋಳಾಗ್ಬಿಟ್ಲಾ? ಮುಂದೆ ಓದುವುದರ ಬಗ್ಗೆ ಯಾವ ನಿರ್ಧಾರ ತಗೊಂಡಿದ್ದಾಳೆ? ನಾವಿರೋ ಸ್ಥಿತಿಲಿ ಡಾಕ್ಟರ್ ಓದೋಕೆ ಆಗದೆ ಇದ್ರು ಡಿಗ್ರಿನಾದ್ರೂ ಮಾಡಿಸುವಷ್ಟು ಶಕ್ತಿ ಇಲ್ವಾ ನನಗೆ? ಅಲ್ಲೇ ಇದ್ದು ಮತ್ತೆ ಪರೀಕ್ಷೆ ಕೊಟ್ಕೊಂಡು ಓದ್ಬೋದಿತ್ತು, ಯಾವ್ದಾದ್ರೂ ಕೋರ್ಸ್ ಮಾಡ್ಬೋದಿತ್ತು. ಮುಂದಿನ ವರ್ಷ ಡಿಗ್ರಿಗೆ ಸೇರಿ MSc ಮಾಡ್ಕೊಂಡ್ರೆ ಲೆಕ್ಚರರ್ ಆಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೋದಿತ್ತು. ಯಾರನ್ನೂ ಕೇಳದೆ ಯಾಕೆ ಇಳ ಎಲ್ಲ ತಗೊಂಡು ವಾಪಸ್ ಬರ್ತಾ ಇದ್ದಾಳೆ? ತಿಂಡಿ ಗಂಟ್ಲಲ್ಲಿ ಇಳಿಲಿಲ್ಲ. ಮೋಹನ್ ಇದ್ದಿದ್ರೆ ಈ ವೇಳೆಗೆ ಇಳ ಪರೀಕ್ಷೆ ಮುಗಿಸ್ಕೊಂಡು ಬಂದಿದ್ದು ಮುಂದಿನ ಓದಿಗಾಗಿ ಯಾವ ಮೆಡಿಕಲ್ ಕಾಲೇಜು ಚೆನ್ನಾಗಿದೆ ಅಂತ ಚರ್ಚೆ ನಡೀತಾ ಇರ್ತಿತ್ತು. ಇನ್ನು 5 ವರ್ಷದಲ್ಲಿ ಡಾಕ್ಟರ್ ಇಳ ಆಗ್ಬಿಡ್ತಿದ್ದಳು. ಅವಳ ಹಣೆಯಲ್ಲಿ ಈಗೆಲ್ಲ ಬರ್ದಿರುವಾಗ ಡಾಕ್ಟರ್ ಆಗೋಕೆ ಸಾಧ್ಯನಾ? ನನ್ನ ಮಗಳಾಗಿ ಹುಟ್ಟಿದ್ದೆ ಅವಳ ತಪ್ಪು. ಎಷ್ಟೊಂದು ಬುದ್ಧಿವಂತೆ, ಎಷ್ಟೊಂದು ಶ್ರಮ ಪಟ್ಟಿದ್ದಳು. ಎಲ್ಲವನ್ನ ಮೋಹನ್ ವ್ಯರ್ಥ ಮಾಡ್ಬಿಟ್ರು. ಕೋಪ, ಅಸಹಾಯಕತೆ, ನಿರಾಶೆ, ನೋವು ಎಲ್ಲವೂ ಒಮ್ಮೆಲೆ ಕಾಡಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಏನಾಗಿ ಹೋಯ್ತು ತನ್ನ ಬದುಕು? ಇರುವ ಒಬ್ಳೆ ಮಗಳು, ಡಾಕ್ಟರ್ ಆಗಲೆಂದೇ ಹುಟ್ಟಿದವಳು ಇಂದು PUCಗೆ ವಿದ್ಯಾಭ್ಯಾಸ ನಿಲ್ಲಿಸುವಂತಹ ಪರಿಸ್ಥಿತಿ. ಮೋಹನ್, ನಿಮ್ಗೆ ಇದು ಗೊತ್ತಿರಲಿಲ್ವಾ? ಈ ಆಸ್ತಿನೆಲ್ಲ ಮಾರಿಯಾದ್ರೂ ಅವಳನ್ನ ಓದಿಸಿ ನಾವು ಹೇಗೂ ಬದುಕ್ಬೋದಿತ್ತು. ನಿಮ್ಮ ದುಡುಕುತನ ನಿಮ್ಮ ಮಗಳ ಬದುಕನ್ನ ಸರ್ವನಾಶ ಮಾಡ್ಬಿಡ್ತಲ್ಲ. ನಿಮ್ಮನ್ನ ನಾನು ಕ್ಷಮಿಸೋಲ್ಲ, ಈ ಜನ್ಮದಲ್ಲಿ ಕ್ಷಮಿಸಲ್ಲ. ಕಣ್ಣೀರಿನಿಂದ ದಿಂಬನ್ನ ತೋಯಿಸುತ್ತಾ ಬಡಬಡಿಸುತ್ತಲೇ ಇದ್ದಳು. ಅಂಬುಜಮ್ಮ ಒಳ ಬಂದವರು ತಿಂಡಿಯನ್ನು ತಿನ್ನದೆ ನೀಲ ಅಳುತ್ತಾ ಮಲಗಿರುವುದನ್ನ ನೋಡಿ ರೇಗಿದ್ರು. ನೀಲ ಎದ್ದೇಳು ಮೇಲೆ. ಮೋಹನ್ ಅಂತೂ ಹೋಗಾಯ್ತು. ಈಗ ನೀನು ಹೀಗೆ ಹೊತ್ತು ಊಟ ತಿಂಡಿ ಬಿಟ್ಟು ಮಗಳನ್ನ ತಬ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀಯಾ? ಇವತ್ತಿಂದ ತೋಟಕ್ಕೆ ಜನ ಬರ್ತಾರಂತೆ. ಬೆಳಿಗ್ಗೆ ನಿಮ್ಮ ಭಾವ ಬಂದು ಹೇಳೋದ್ರು, ಸಾಯುವವರು ಸತ್ರು, ಇರೋರಾದ್ರೂ ಬದುಕ್ಬೇಕಲ್ಲ. ಎದ್ದು ಸ್ನಾನ ಮಾಡಿ ಸೀರೆ ಉಟ್ಕೊಂಡು ತೋಟನ ಒಂದು ಸಲ ಸುತ್ತಿ ಬಾ. ಏನ್ ಕೆಲಸ ಮಾಡಿಸ್ಬೇಕು ಅಂತ ಒಂದು ಸಲ ಅವ್ರಿಗೆ ಹೇಳು. ಮನೆ ರಥ ನಡಿಬೇಡ್ವಾ? ಎದ್ದೇಳು. ಈಗ ಈ ಮನೆಗೆ ನೀನೇ ಗಂಡಸಾಗ್ಬೇಕು. ಮೋಹನ್ನ ಸ್ಥಾನದಲ್ಲಿ ನಿಂತು ಸಂಸಾರ ನಡೆಸ್ಬೇಕು. ಸಾಕು. ಕೋಣೆ ಒಳಗೆ ಕೂತತ್ತಿದ್ದು ಕಟುವಾಗಿ ನುಡಿದು ಬಲವಂತವಾಗಿ ಎಬ್ಬಿಸಿ ಬಚ್ಚಲ ಮನೆಗೆ ಕರೆತಂದರು. ಸ್ನಾನ ಮಾಡಿ ಹೊರ ಬಂದು ನೀಲ ಒಂದಿಷ್ಟು ಸಮಾಧಾನ ಹೊಂದಿದವಳಂತೆ ಕಂಡರೂ ದುಃಖದ ಛಾಯೆ ಏನು ಕಡಿಮೆ ಆಗಿರಲಿಲ್ಲ. ಯಾಂತ್ರಿಕವಾಗಿ ಸೀರೆ ಉಟ್ಟು ಹೊರಬಂದಳು. ಸೂರ್ಯನ ಕಿರಣ ಕಣ್ಣಿಗೆ ಚುಚ್ಚಿದಂತಾಗಿ ಕಣ್ಣು ಬಿಡದೆ ಪ್ರಯಾಸಪಟ್ಟಳು. ಈ ರೀತಿಯ ಬೆಳಕು ಕಂಡು 1 ತಿಂಗಳ ಮೇಲಾಗಿತ್ತಲ್ಲ. ಬದುಕಿನ ಬೆಳಕೆ ಮರೆಯಾಗಿ ಹೋಯ್ತಲ್ಲ. ಇನ್ನೆಲ್ಲಾ ಕತ್ತಲು, ಕಾರ್ಗತ್ತಲ ಬದುಕು. ಕಾಲು ಯಾಂತ್ರಿಕವಾಗಿ ತೋಟಕ್ಕೆ ಕರೆದೊಯ್ದವು. ಆಳುಗಳೆಲ್ಲ ಗುಂಪಾಗಿ ಕುಳಿತು ಮಾತಾಡಿಕೊಳ್ತಾ ಇದ್ದವರು ನೀಲಾಳನ್ನ ಕಂಡೊಡನೆ ಗಡಬಡಿಸಿ ಎದ್ದು ನಿಂತರು. ಈ ಸಮಯದಲ್ಲಿ ಅವಳನ್ನ ಇಲ್ಲಿ ನಿರೀಕ್ಷಿಸಿರದ ಅವರಿಗೆ ಗೊಂದಲ ಉಂಟಾಗಿ ಪೆಚ್ಚಾಗಿ ಅವಳನ್ನ ನೋಡುತ್ತಾ ನಿಂತು ಬಿಟ್ರು. ಅವರ ಬಳಿ ಬಂದ ನೀಲ, ಏನ್ ಕೆಲಸ ಮಾಡ್ತಾ ಇದ್ದೀರಿ? ಎಷ್ಟು ಜನ ಬಂದಿದ್ದೀರಿ? ಇವತ್ತು ಧೂಳಾಗುತ್ತೆ ಮಾಡ್ತೀರಾ? ಮಳೆ ಬಂದಿದೆ, ಹೂವಾಗುತ್ತೆ, ಇನ್ನು ಧೂಳಾಗುತ್ತೆ ಮುಗಿಸಿ, ಆಮೇಲೆ ಮರಗಸಿ ಮಾಡಿ. ನಿಮ್ಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ನಾಳೆ ನಿಮ್ ಜೊತೆ ಇನ್ನೊಂದಿಷ್ಟು ಜನನ ಕರ್ಕೊಂಡ್ ಬನ್ನಿ, ಬೇಗ ಕೆಲಸ ಮುಗಿಸ್ಬೋದು ಎಂದು ಹೇಳಿದಳು. ಆ ದನಿಯಲ್ಲಿ ಜೀವವೇ ಇರಲಿಲ್ಲ. ಹೇಳ್ಬೇಕಲ್ಲ ಅಂತ ಹೇಳ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅವರುಗಳು ಒಂದು ಮಾತಾಡದೆ ಸುಮ್ಮನೆ ತಲೆಯಾಡ್ತಿದ್ರು. ಸೋತ ಹೆಜ್ಜೆ ಇರಿಸುತ್ತಾ ಹೋಗುತ್ತಿದ್ದ ನೀಲಳನ್ನ ನೋಡ್ತಿದ್ದ ಆಳುಗಳು, ಪಾಪ ಅಮ್ಮವ್ರಿಗೆ ಈ ಗತಿ ಬರಬಾರ್ದಾಗಿತ್ತು. ನೆನ್ನೆ ಮೊನ್ನೆ ಲಗ್ನ ಆಗಿ ಬಂದಂಗೈತೆ, ಹಸೆ ಮಣೆ ಮೇಲೆ ಕೂರಿಸ್ಬೋದು ಅಂಕಿದ್ದಾರೆ. ಮೋಹನ್ ಅವರು ತಪ್ಪು ಮಾಡ್ಬಿಟ್ರು. ಇಂಥ ಚಂದದ ಹೆಣ್ಣು ಗೊಂಬೆ ಮಗಳನ್ನ ಬಿಟ್ಟೋಗೋಕೆ ಅದೆಂಗ್ ಮನ್ಸು ಮಾಡಿದ್ರು.
ಒಬ್ಬರಿಗೊಬ್ಬರು ಮಾತಾಡಿಕೊಂಡ್ರು. ಭೈರಪ್ಪ, ನೋಡ್ರಪ್ಪ, ಈ ತೋಟದ ಕೆಲಸ ಏನೇನಾಗ್ಬೇಕೋ ಅದನ್ನ ನಾವೇ ಮುಂದೆ ನಿಂತು ಮಾಡೋಣ. ಅಮ್ಮವ್ರಿಗೂ ಏನೂ ಗೊತ್ತಾಗಲ್ಲ, ಆ ಮಗ್ಗಿಗೂ ಏನೂ ಗೊತ್ತಾಗಲ್ಲ. ನಮ್ಮ ತೋಟ ಇದು ಅಂತ ಕೆಲಸ ಮಾಡೋಣ. ಕೂಲಿ ಎಷ್ಟು ಕೊಡ್ತಾರ ಕೊಡ್ಲಿ, ಕೊಡಕ್ಕೆ ಆಗದೆ ಇದ್ರೂ ಬಿಡ್ಲಿ. ನಾವು ದಿನ ಇಲ್ಲೇ ಅರ್ಧ ದಿನ ಕೆಲಸ ಮಾಡಿ ಇನ್ನರ್ಧ ದಿನ ಬೇರೆ ಕಡೆ ಮಾಡೋಣ. ಈ ವರ್ಷ ಸ್ವಲ್ಪ ಅವ್ರಿಗೆ ಸಹಾಯ ಮಾಡೋಣ ಅಂತ ಹೇಳಿದಾಗ ಇತರರು ಅದಕ್ಕೆ ಒಪ್ಕೊಂಡ್ರು. ಅವರಿಗೆಲ್ಲ ಗೊತ್ತಿತ್ತು ಹಣಕಾಸಿನ ಸಮಸ್ಯೆಯಿಂದಾಗಿಯೇ ಮೋಹನ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಈಗ ಮನೆ ಪರಿಸ್ಥಿತಿ ಸ್ವಲ್ಪವೂ ಸರಿ ಇಲ್ಲ ಅಂತ ಗೊತ್ತಾಗಿ ಅವರೆಲ್ಲ ಭೈರಪ್ಪ ಹೇಳಿದ್ದಕ್ಕೆ ಒಪ್ಪಿಕೊಂಡಿದ್ದು. ಮೋಹನ ಬದುಕಿರುವಾಗ ಆಳುಗಳಂತೆ ಕಾಣ್ತಾ ಇರಲಿಲ್ಲ. ಅವರೊಂದಿಗೆ ತಾನು ಕೆಲಸಕ್ಕೆ ಇಳಿದ್ಬಿಡ್ತಾ ಇದ್ದ. ಹಾಸ್ಯ ಪ್ರವೃತ್ತಿಯವನಾದ ಮೋಹನ ಸದಾ ಏನಾದ್ರೂ ಹೇಳುತ್ತಾ ನಗಿಸುತ್ತಾ ಆಳುಗಳೊಂದಿಗೆ ಬೆರೆತು ಹೋಗಿ ಅವರಾರಿಗೂ ಮೋಹನ ತೋಟದ ಯಜಮಾನ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಕಷ್ಟ ಸುಖ ಅಂದ್ರೆ ಮನೆಯವನಂತೆ ಸ್ಪಂದಿಸ್ತಿದ್ದ. ಹಣಕಾಸಿನ ವಿಚಾರದಲ್ಲಿ ಧಾರಾಳವಾಗಿ ನೆರವಾಗ್ತಿದ್ದ. ಮದುವೆ, ಮುಂಜಿ, ಸಾವು ನೋವುಗಳಲ್ಲಿ ಮನೆಯವನಂತೆ ನಿಂತು ಕೆಲಸ ನಿರ್ವಹಿಸ್ತಿದ್ದ. ಈ ಸರಳ ನಡೆ ನುಡಿಯೇ ಎಲ್ಲರಲ್ಲೂ ಮೋಹನ್ ಬಗ್ಗೆ ಅಭಿಮಾನ ಮೂಡಿಸಿ ತಮ್ಮೂರಲ್ಲಿ ಒಬ್ಬ ಹಿಂದೆ ಭಾವಿಸಿಕೊಂಡಿದ್ದರು. ಮೋಹನ್ ಸತ್ತಾಗ ಸ್ವಂತ ಅಣ್ಣನನ್ನು ತಮ್ಮನನ್ನು ಕಳೆದುಕೊಂಡಷ್ಟು ದುಃಖ ಅವರಿಗೂ ಆಗಿತ್ತು. ಈ ರೀತಿ ತಮ್ಮ ಕಷ್ಟ ಸುಖಗಳಲ್ಲಿ ನೆರವಾಗುವವರು ತಮ್ಮವರನ್ನ ತಬಲಿ ಮಾಡ್ಬಿಟ್ರಲ್ಲ ಅಂತ ಒಬ್ಬರನ್ನೊಬ್ಬರು ತಬ್ಬಿ ಎತ್ತು ಗೋಳಾಡಿದ್ರು. ಹಾಗೆಂದೇ ಈಗ ಮೋಹನನ ತೋಟದಲ್ಲಿ ಕೂಲಿ ಇರದೆ ಕೆಲಸ ಮಾಡಲು ಸಿದ್ಧರಾಗಿದ್ರು. ಕಾಫಿ ಮಾಡ್ಕೊಂಡು ಫ್ಲಾಸ್ಕಿನಲ್ಲಿ ಹಾಕಿಕೊಂಡು ಇವರು ಕೆಲಸ ಮಾಡ್ತಾ ಇದ್ದ ಜಾಗಕ್ಕೆ ಬಂದ ಅಂಬುಜಮ್ಮ, ಬನ್ನಿಯಪ್ಪ ಕಾಫಿ ಕುಡೀರಿ ಅಂತ ಕರೆದ್ರು. ಮೋಹನ್ ಇದ್ದಾಗ ಇದೇ ಸಮಯಕ್ಕೆ ನೀಲ ಹೀಗೆ ಕಾಫಿ ತರ್ತಾ ಇದ್ದದು ತಾನೊಬ್ಬನೇ ಕುಡಿಯದೆ ಎಲ್ಲರಿಗೂ ಕೊಟ್ಟು ಕುಡಿತಾ ಇದ್ದದು ನೆನಪಾಗಿ ದುಃಖದಿಂದ ಭಾರವಾದ್ರು. ನೀವ್ಯಾಕೆ ತರಕ್ಕೆ ಹೋದ್ರಿ ಅಮ್ಮವ್ರೆ? ಯಾವ ತೋಟದಲ್ಲೂ ಹೀಗೆ ಆಳುಗಳಿಗೆ ಕಾಫಿ ಕೊಡಲ್ಲ. ನಾಳೆಯಿಂದ ಇದೆಲ್ಲ ಹಚ್ಕೋಬೇಡಿ. ಮೋಹನ್ ಅಪ್ಪನವರು ಇದ್ದಾಗ ಅವರಿಗಾಗಿ ನೀಲಮ್ಮೋರೆ ಕಾಫಿ ತರರು. ಈಗ ನಮಗೋಸ್ಕರ ತರಬೇಡಿ ಅಮ್ಮೋರೆ. ಈ ವಯಸ್ಸಿನಲ್ಲಿ ನೀವು ಹೀಗೆ ತರಬೇಕಾ? ಭೈರಪ್ಪ ಸಂಕೋಚದಿಂದ ನುಡಿದ. ಅಯ್ಯೋ ಬಿಡ್ರಪ್ಪ, ಇದೆಲ್ಲ ಕಷ್ಟನಾ? ನನ್ಗೂ ಅಡ್ಗೆ ಮಾಡಾಗಿತ್ತು. ಸುಮ್ನೆ ಕೂತ್ಕೊಂಡು ಏನ್ ಮಾಡ್ಲಿ? ತೋಟನಾದ್ರೂ ನೋಡೋಣ ಅಂತ ಬಂದೆ. ಕಾಫಿ ಪುಡಿ ಕೊಳ್ಳೋ ಆಗಿಲ್ಲ, ಹಾಲ್ ಕೊಳ್ಳೋ ಆಗಿಲ್ಲ. ಮೊದಲಿಂದು ಕಾಫಿ ಕೊಟ್ಟು ಅಭ್ಯಾಸ ಇಲ್ಲಿ. ಮೋಹನ್ ಇಲ್ಲ ಅಂತ ಯಾಕಪ್ಪ ತಪ್ಪಿಸ್ಬೇಕು? ಮೇಲೆ ನೋಡ್ತಾ ಇರ್ತಾನೆ. ನೀವು ಕುಡೀರಿ, ನೀವು ಕುಡಿದು ತೃಪ್ತಿ ಪಟ್ರೆ ಅವನ ಆತ್ಮನು ಸಂತೋಷ ಪಡುತ್ತೆ ಅಂತ ಹೇಳುತ್ತಾ ಫ್ಲಾಸ್ಕಿನಿಂದ ಕಾಫಿ ಬಗ್ಗಿಸಿ ಕೊಡುತ್ತಾ ಅಲ್ಲೇ ಕುಳಿತರು. ಅಜ್ಜಮ್ಮ, ನೀವು ಇರೋದ್ರಿಂದ ನೀಲಮ್ನವ್ರಿಗೆ ಎಷ್ಟೋ ಆಸರೆ ಆಗುತ್ತೆ. ನೀವು ಇಲ್ಲದೆ ಇದ್ದಿದ್ರೆ ಅವರ ಗತಿ ಏನಾಗಬೇಕಿತ್ತು? ಸಣ್ಣ ಮಗ ಅದು, ಅದನ್ನ ಕಟ್ಕೊಂಡು ನೀಲಮ್ಮ ಹೇಗಿರ್ತಾ ಇದ್ರೋ ಏನೋ. ನೀವೊಂದು ಬಲ ಇದ್ದಂಗೆ, ಶೇಖರ ಹೇಳಿದ. ನಾನ್ ತಾನೇ ಬೇರೆಯವಳ? ನನಗೂ ಮಗ ಸೊಸೆ ಜೊತೆ ಹೇಗೆ ಸಾಕಾಗಿತ್ತು. ನೀಲಾಳಿಗೆ ಒಂದು ಆಸರೆ, ನನಗೂ ಒಂದು ಆಸರೆ. ಜೀವನ ಅಂದ್ರೆ ಇದೆ ಅಲ್ವಾ, ಒಬ್ರಿಗೊಬ್ರು ಆಗೋದು. ಇಲ್ಲಿ ನನಗೆ ಯಾವ ಕೊರತೆನೂ ಇಲ್ಲ. ನಂದೇ ಕೈ ನಂದೇ ಯಜಮಾನಿಕೆ ಪಟ್ಟ ಸಿಕ್ಬಿಟ್ಟಿದೆ. ಈ ರೀತಿ ಆಗ್ಬೇಕಾಗಿತ್ತಾ? ಮತ್ತೆ ಮೋಹನ ಸಾವಿನತ್ತ ಹೊರಳಿದ್ರು. ಮೋಹನಪ್ಪರಿಗೆ ಅದೃಷ್ಟ ಇಲ್ಲ ಬಿಡ್ರಮ್ಮ, ಅವರ ಆಯಸ್ಸೆ ಅಷ್ಟಿತ್ತು ಅಂತ ಕಾಣುತ್ತೆ. ಹೋದ್ರು. ಈಗ ಇರೋರು ಬದುಕ್ಬೇಕಲ್ಲ. ಹೆಂಗೋ ನೀಲಮ್ನವರ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲದೇ ಇದ್ರೆ ಇಳಮೋರು ತಬ್ಲಿ ಆಗ್ಬಿಡ್ತಾರೆ. ನೀವೇ ಅವ್ರಿಗೆ ದಿಕ್ಕಾಗ್ಬೇಕು ಈಗ. ಸಮಾಧಾನ ಮಾಡಿದ್ರು ಎಲ್ಲರೂ. ಹೀಗೆ ಎಲ್ಲರೊಂದಿಗೆ ಮಾತಾಡುತ್ತಲೇ ಅಂಬುಜಮ್ಮ ಸಮಯ ಕಳೆದ್ರು. ಅವರು ಕೆಲಸ ಮುಗಿಸಿ ಹೊರಟು ನಿಂತರು. ನಾಳೆ ಬರುವುದಾಗಿ ಹೇಳಿದಾಗ, ಬೇಗ ಬಂದ್ಬಿಡಿ, ನಿಮ್ ತೋಟ ಅಂತ ಕೆಲಸ ಮಾಡ್ರಪ್ಪ. ನಮ್ಮ ನೀಲಮ್ಮಂಗೂ ಏನು ಗೊತ್ತಾಗಲ್ಲ. ಅವ್ರ ಭಾವ ಪ್ರತಿದಿನ ಇಲ್ಲಿಗೆ ಬರೋಕೆ ಆಗುತ್ತಾ? ನೀವೇ ಈ ತೋಟನ ಉಳಿಸ್ಬೇಕು. ನೀವು ಮನಸ್ಸು ಮಾಡಿ ದುಡಿದ್ರೆ ಸಾಲ ತೀರಿಸಿ ಅವರು ಈ ಆಸ್ತಿನ ಉಳಿಸ್ಕೊಳ್ಬಹುದು ಅಂತ ನೀವು ಎದ್ದಿಸಿಕೊಂಡರು. ನೀವು ಹೇಳ್ಬೇಕು ಅಮ್ಮೋರೆ. ಮೋಹನಪ್ಪ ನಮ್ಗೆಲ್ಲ ಅಣ್ಣನಾಗೆ ಇದ್ರು. ಈಗ ಅವರಿಲ್ಲ ಅಂತ ಕೈ ಬಿಟ್ಬಿಡ್ತೀವ? ಹೆದರ್ಬೇಡಿ, ಇದು ನಮ್ ತೋಟ. ಇದನ್ನ ಚಿನ್ನ ಇಟ್ಕೊಂಡಂಗ್ ಇಟ್ಕೋತೀವಿ. ನೀವೇನು ಚಿಂತೆ ಮಾಡ್ಬೇಡಿ. ಈ ಸಲ ಫಸಲು ಚೆನ್ನಾಗಿ ಬರೋ ಹಂಗೆ ಕೆಲಸ ಮಾಡ್ತೀವಿ. ಎಲ್ಲರೂ ಅಂಬುಜಮ್ಮನಿಗೆ ಧೈರ್ಯ ತುಂಬಿದ್ರು. ಮೋಹನ್ನ ಒಳ್ಳೆತನ ಅವನ ಹೆಂಡತಿನ ಮಗಳನ್ನ ಕಾಪಾಡುತ್ತೆ ಅಂತ ಅಂದುಕೊಳ್ಳುತ್ತಾ, ಪಾಪ ಈ ಜನ ಎಲ್ಲ ಒಳ್ಳೆಯವರು. ಮೋಹನ್ನ ಮೇಲೆ ಅವರಿಗೆಲ್ಲ ಎಷ್ಟೊಂದು ಅಭಿಮಾನ. ಹೇಗೋ ಕಾಲ ತಳ್ಳಿದ್ರೆ ಆಯ್ತು. ಆ ಮಗುದು ಒಂದು ಮದುವೆ ಆಗಿ ಒಳ್ಳೆ ಮನೆ ಸೇರೋ ತನಕ ಈ ಆಸ್ತಿನೆಲ್ಲ ಜೋಪಾನ ಮಾಡಬೇಕು. ಆಮೇಲೆ ನೀಲಂದು ಹೇಗೋ ಆಗುತ್ತೆ ಅನ್ಕೊಳ್ತಲೇ ಫ್ಲಾಸ್ಕ್ ಹಿಡಿದುಕೊಂಡು ಮನೆಗೆ ನಡೆದ್ರು. ನೀಲನೊಂದಿಗೆ ಹಾಳುಗಳು ಆಡಿದ ಮಾತೆಲ್ಲವನ್ನ ಹೇಳಿಕೊಂಡು ಸಂತೋಷ ಪಟ್ರು. ಇಷ್ಟೆಲ್ಲ ಇರುವಾಗ ನನಗೆ ಏನು ಆತಂಕ ಇಲ್ಲ ಕಣಿನಿಲ್ಲ. ತೋಟದ ಕೆಲಸದ ಜವಾಬ್ದಾರಿಯನ್ನೆಲ್ಲ ಅವರೇ ಹೊತ್ಕೊಂಡಿದ್ದಾರೆ. ಮೋಹನ್ನ ಕಂಡ್ರೆ ಅವರಿಗೆಲ್ಲ ತುಂಬಾ ಪ್ರೀತಿ ಕಣೆ ಅಂತ ದಿನವೆಲ್ಲ ಹೇಳ್ತಾನೆ ಇದ್ರು. ನೀಲ ಮಾತ್ರ ಮೌನ ಮುರಿಯಲೇ ಇಲ್ಲ. ಊಟ ಮಾಡಿ ಮಲಗಿದ್ದ ನೀಲ ನಿದ್ರೆ ಬಾರದೆ ಹೊರಲಾಡಿ, ದೊಡ್ಡಮ್ಮ ಹೇಗೆ ಕೆಲಸ ಮಾಡಿಸಿದ್ದಾರೋ ನೋಡ್ಕೊಂಡು ಬರ್ತೀನಿ, ತೋಟಕ್ಕೆ ಹೋಗ್ತೀನಿ, ನೀನು ಮಲಗಿರು ಎಂದು ನೀಲ ಎದ್ದು ಹೊರಟಾಗ, ನನಗೂ ನಿದ್ದೆ ಬರ್ತಾ ಇಲ್ಲ ಕಣೆ, ಒಬ್ಳೆ ತೋಟಕ್ಕೆ ಹೋಗ್ಬೇಡ, ಇರು ನಾನು ಬರ್ತೀನಿ ಅಂತ ಅಂಬುಜಮ್ಮನು ಹೊರಟು ನಿಂತರು. ತೋಟದಲ್ಲಿ ಗಿಡಗಳ ಕೆಳಗಿದ್ದ ಒಣ ಎಲೆಗಳನ್ನೆಲ್ಲ ತೆಗೆದು ಸ್ವಚ್ಛಗೊಳಿಸಿದ್ರು. ಈಗ ತೋಟ ಕಳೆಕಳೆಯಾಗಿ ಸ್ವಚ್ಛವಾಗಿ ಕಾಣ್ತಿತ್ತು. ಪರವಾಗಿಲ್ಲ, ಮನೆಯವರೊಬ್ಬರ ಜೊತೆಲಿ ಇಲ್ಲದೆ ಇದ್ರು ನೀಟಾಗಿ ಕೆಲಸ ಮುಗಿಸಿದ್ದಾರೆ. ದೊಡ್ಡಮ್ಮ ನಾಳೆ ಹೇಳ ಬರ್ತಾಳಲ್ವಾ? ನೀಲ ಕೇಳಿದಳು. ಹ್ಞೂ ಕಣೆ, ನಾಳೆನೆ ಬರ್ತೀನಿ ಅಂದಳು. ಈಗ ಕಾಲೇಜಿಲ್ಲ, ಪರೀಕ್ಷೆನೂ ಇಲ್ಲ, ಅಲ್ಲೇನ್ ಮಾಡ್ತಾಳೆ ಎತ್ಕೊಂಡು? ಅಲ್ಲ ದೊಡ್ಡಮ್ಮ, ನನ್ನ ಒಂದು ಮಾತು ಕೇಳ್ಬೇಕು ಅಂತ ಅವಳಿಗೆ ಅನ್ನಿಸ್ಲಿಲ್ವಾ?
ಹಾಗಲ್ಲ ಕಣೆ, ಬೆಳಗ್ಗೆನೆ ನಾನು ನಿಂಗೆ ಹೇಳಿಲ್ವಾ, ನೀನು ಮಲಗಿದ್ದೆ, ಯಾಕೆ ಸುಮ್ಮನೆ ಹೇಳ್ಸೋದು ಅಂತ ಅನ್ಕೊಂಡಿದ್ದಾಳೆ. ಇಲ್ಲ ದೊಡ್ಡಮ್ಮ, ಮೋಹನ ಸತ್ತಾಗ್ಲಿಂದ ಅವಳು ನನ್ನ ಜೊತೆ ಮಾತಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಮುಂಚಿನಂತೆ ಅಮ್ಮ ಅಂತ ನನ್ನ ಹತ್ರ ಬರ್ತಾನೆ ಇಲ್ಲ. ನಾನು ನನ್ನದೇ ಲೋಕದಲ್ಲಿ ಇದ್ಬಿಟ್ಟೆ, ನನ್ನದೇ ದುಃಖದಲ್ಲಿ ಅವಳನ್ನ ಗಮನಿಸ್ಲೇ ಇಲ್ಲ. ಅವಳಿಗಾಗಿರೋ ದುಃಖ ನಂಗೂ ಆಗಿದೆ. ನಾವಿಬ್ರು ಸಮಾನ ದುಃಖಿಗಳು. ಆದ್ರೆ ನಾನು ಅವಳ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ಅವಳಾದ್ರೂ ನನ್ನ ಬಗ್ಗೆ ಆಲೋಚನೆ ಮಾಡಬೇಕಿತ್ತು ಅಲ್ವಾ ದೊಡ್ಡಮ್ಮ? ದೀರ್ಘವಾಗಿ ನುಡಿದಳು. ನೀನು ಏನೇನೋ ಅನ್ಕೊಂಡು ಮತ್ತೆ ಮತ್ತೆ ಮನಸ್ಸನ್ನ ಕೆಡಿಸ್ಕೋಬೇಡ. ಅವಳು ಮುಂದೇನು ಅನ್ನೋ ಚಿಂತೆಯಲ್ಲಿ ಬೇರೆ ಕಡೆ ಗಮನ ಕೊಡ್ತಾ ಇಲ್ಲ. ಅದನ್ನೇ ದೊಡ್ಡದು ಮಾಡಬೇಡ ಅಂತ ಗದರಿಸಿದ್ರು ಅಂಬುಜಮ್ಮ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.